ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಬಿಸಿ ಬಿಸಿಯಾದಂಥ ಅವರೆಕಾಳು ಕಡುಬು ವಿತ್ ಚಟ್ನಿ ತಯಾರಾಗಿದೆ. ಸೊ ಹಬ್ಬದ ಪ್ರಯುಕ್ತ ಇದನ್ನು ತಯಾರಿಸಿದ್ದಾರೆ. ನೆಕ್ಸ್ಟ್ ರೆಸಿಪಿ ಅದು ಕೂಡ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿಂದ ಇನ್ನೊಂದು ರೆಸಿಪಿ, ಬನ್ನಿ ನೋಡೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ಇದನ್ನ ಯಾರು ಬೇಡ ಅನ್ನೋದಿಲ್ಲ, ತಿನ್ನೋ ಅಂಥದ್ದು. ದೊಡ್ಡವರು ಬೇಕು ಅಂತಾರೆ, ಸಣ್ಣವರು ಬೇಕು ಅಂತಾರೆ. ಅವರೆಕಾಳನ್ನ ಇಟ್ಟಿದ್ದೀವಿ ನಾವು, ಇದನ್ನ ನೆನೆಸಿ ಅದನ್ನ ನೀರಲ್ಲಿ ಅದ್ರ ಮೇಲಿನ ಸಿಪ್ಪೆನೂ ತೆಗೆದಿದ್ದೀವಿ. ಅದನ್ನ ಈಗ ಒಂದು ಸ್ವಲ್ಪ ನಾವೇನಾದ್ರೂ ನೀರಿನ ಅಂಶ ಇದ್ರೆ ಅದನ್ನ ಒಂದು ಬಟ್ಟೆಗಳ ಮೇಲೆ ಏನಾದ್ರು ಹರಡಿದ್ರೆ ಆ ನೀರಿಂದ ಅಂಶ ಹೋಗುತ್ತೆ. ಆಮೇಲೆ ಅದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡೋದು. ಅದು ಬರೀ ಅವರೆಕಾಳೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬರೀ ಅವರೆಕಾಳು ಕೆಲವರು ತಿನ್ನಕ್ಕೆ ಅಯ್ಯೋ ಅನ್ಕೋತಾರೆ ಅನ್ನೋದ್ರಿಂದ, ಬಟ್ ನನಗೆ ಬರೀ ಅವರೆಕಾಳೆ ತಿನ್ನಬೇಕು. ನಾನು ಸ್ವಲ್ಪ ಅದಕ್ಕೆ ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಸ್ವಲ್ಪ ಕೊಬ್ಬರಿ, ಅದು ಅವಾಗ ಸ್ವಲ್ಪ ಹೆಚ್ಚಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ತಿನ್ನುವಾಗ್ಲೂ ಸರಿ ಹೋಗುತ್ತೆ. ಇಲ್ಲದಿದ್ರೆ ಇದು ಮಾಡೋದು ತುಂಬ ಕಷ್ಟದ ಕೆಲಸ, ಅದನ್ನ ನೆನೆಸಿ ಬಿಡಿಸಿ ಎಲ್ಲ ಮಾಡೋದು. ಇದನ್ನೆಲ್ಲ ಸೇರಿಸಿ ತಿನ್ನುವಾಗ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ. ಸ್ಟಾರ್ಟ್ ಮಾಡೋಣ? ಸ್ಟಾರ್ಟ್ ಮಾಡೋಣ. ಅದಕ್ಕೊಂದು ಬಾಣಲಿ ಬೇಕು. ಆ ಬಾಣಲಿದು ಡೀಪ್ ಫ್ರೈಡ್ ಅಲ್ವಾ ಇದು? ಹೌದು, ಇದು ಮಿಕ್ಸ್ಚರ್ ಥರ ಅಂತ ನೀವು ಹೇಳುವಾಗಲೇ ಅಂದ್ಕೊಂಡೆ ಡೀಪ್ ಫ್ರೈಡ್. ಅವರೆಕಾಳ್ದು ಯಾವುದೇ ಮಾಡಿದ್ರು ನಮಗೆ ತುಂಬ ಬಾಯಿಗೆ ರುಚಿ ಕೊಡೋ ಅಂಥದ್ದೇನೆ ಅದು. ಎಣ್ಣೆ ಹಾಕು. ನಾವು ಇಷ್ಟನ್ನು ಹಾಕೊಳ್ಳುವ. ಸೊ ಕೆಲವ್ರಿಗಂತೂ ಅವರೆಕಾಳಿಗಿಂತ ಇಕ್ಕಿದ ಬೇಳೆ ಅವರೆಕಾಳು ತುಂಬಾ ಇಷ್ಟ. ತುಂಬಾ ಇಷ್ಟ. ಮಗ ಏನ್ ಮಾಡ್ತಿದ್ದಾರೆ? ಮಗ ಮೆಡಿಕಲ್ ಓದ್ತಾ ಇದ್ದಾನೆ, 4th ಇಯರ್ ಈಗ ಎಜೆ ಕಾಲೇಜಲ್ಲಿ. ಸೊ ಅಂದ್ರೆ ನೆಕ್ಸ್ಟ್ ಅಮ್ಮ ಎಂತೂ ಪೂರ್ತಿ ಎಲ್ಲ ಸೊಪ್ಪು ತರಕಾರಿ ಹಾಕಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅವರ ನೆಕ್ಸ್ಟ್ ಬರುವಂಥ ಪೇಷಂಟ್ಸ್ಗೆ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ ಅಂತ. ಖಂಡಿತ. ಅವನಿಗೆ ಯೋಗಕ್ಕೆ ಕರ್ಕೊಂಡು ಹೋಗಿನೇ ನಾನು ಯೋಗ ಕಲಿಯೋಕ್ಕೆ ಶುರು ಮಾಡಿದ್ದು. ಅವನನ್ನ ಕರ್ಕೊಂಡು ಹೋಗಿ ಕೂತ್ಕೊಳ್ಳುವಾಗ ನಮ್ಮ ಸರ್ ಹೇಳಿದ್ರು, ನೀವು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಎಕ್ಸಾಮ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ನಾನು ಅವ್ನು ನೋಡುವ ಅಂತೇಳಿ ಒಂದು PG ಡಿಪ್ಲೊಮಾ ತಗೊಂಡೆ. ಒಳ್ಳೆ ಮಾರ್ಕ್ಸ್ ಬಂತು. ಅದಾದ್ಮೇಲೆ ಮತ್ತೆ MSc ಹೋದೆ. ಈಗ ಇದೆಲ್ಲ ಹೆಚ್ಚು ಒತ್ತು ಬೇಕಲ್ಲ, ಇದೆಲ್ಲ ಹೆಚ್ಚು ಒತ್ತು ಬೇಕಾಗಲ್ಲ, ಜಸ್ಟ್ ಹಾಕಿ ನಾವು ತೆಗೆದ್ರೆ ಸಾಕು. ಇದನ್ನ ಈಗ ಗೋಡಂಬಿ ಹಾಕಿದೆ. ಇದೆಲ್ಲ ತುಂಬಾ ಹೊತ್ತು ಫ್ರೈ ಮಾಡಿದ್ರೆ ಕಪ್ಪಾಗೋದು. ಹೌದು, ಆಗೋಯ್ತು. ಇದು ಪೂರ್ತಿ ಸಣ್ಣ ಮಾಡುವ ನಾವು, ಇಲ್ಲಾದ್ರೆ ಕಪ್ಪಾಗ್ಬಿಡುತ್ತೆ. ನಾವೀಗ ಹಾಫೇ ಮಾಡೋಣ ಇದನ್ನ, ಅದರಲ್ಲೇ ನಾವು ಇದು ಮಾಡ್ಕೋಬಹುದು. ಇಲ್ಲದಿದ್ರೆ ಇದೆಲ್ಲ ಬೇಗ ಅದೇ ಬಿಸಿಯಲ್ಲಿ ಅದೇ ಬಿಸಿಯಲ್ಲಿ ಇದಾಗುತ್ತೆ. ಈಗ ಬಿಸಿ ಜಾಸ್ತಿ ಆಗಿದೆಯಲ್ಲ, ಅದರಿಂದ ನಾವು ಇದು ಅಷ್ಟೇ ಒಂದು ಜಸ್ಟ್ ಹಾಕಿ ತೆಗೆದ್ರೆ ಸಾಕು. ಈಗ ಇದಕ್ಕೊಂದು ಬಾದಾಮಿ ಹಾಕ್ತೀನಿ ನಾನು. ಇದೆಲ್ಲ ಸ್ವಲ್ಪ ಸಾಕು. ಅದೊಂದು ನಮಗೆ ಸ್ವಲ್ಪ ಟೈಮ್ ತಗೊಳ್ಳೋದು. ಇನ್ನು ಇದೆಲ್ಲ ಹೆಚ್ಚು ಬೇಕಿಲ್ಲ, ಜಸ್ಟ್ ಒಳಗೆ ಹಾಕಿ ತೆಗಿಯೋದ್ರೊಳಗೆ ಕಪ್ಪಾಗ್ಬಿಡುತ್ತೆ. ಇದು ಅವರೆಕಾಳು ಇದೆ ಅಂತ ಹೇಳಿದ್ರೆ ಈ ತರ ಮಾಡಿ ರೆಡಿ ಇಟ್ಕೊಳ್ಬಹುದಲ್ಲ? ಹೌದು, ಇದು ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ನೀವು ಒಂದು 2 ತಿಂಗಳು 3 ತಿಂಗಳಾದ್ರೂ ಹಾಳಾಗೋದಿಲ್ಲ. ಇದು ಮಾಡಿ ಇಟ್ಕೋಬಹುದು, ಏನಾಗೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ. ನಮ್ಮನೇಲಿ 1 ತಿಂಗಳು ಮೇಲಾಯ್ತು, ಇನ್ನೂ ಇದೆ, ಏನೂ ಆಗಿರೋದಿಲ್ಲ, ಚೆನ್ನಾಗಿರುತ್ತೆ. ಇದು ಕೊಬ್ಬರಿನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಅಷ್ಟೇ. ಅದು ಚೂರು ಮೆತ್ತಗಿರುತ್ತಲ್ಲ, ಅದರಿಂದ ಅಷ್ಟೇ. ಊಟದ ಜೊತೆಗೆ ಹಾಕೊಬೋದು, ಸಂಜೆಗೆ ಸ್ನ್ಯಾಕ್ಸಿಗೆ ಇಟ್ಕೊಬೋದು, ಬೆಳಿಗ್ಗೆ ತಿಂಡಿ ತಿನ್ನುವಾಗ ಸ್ವಲ್ಪ ಜೊತೆಯಲ್ಲಿ ಬೇಕಾದರೆ ಹಾಕೊಳ್ಬೋದು. ಇದಕ್ಕೀಗ ನಾವೊಂಚೂರು ಇದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕೊಂಡು ಬಂದಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳುವ. ಒಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು. ಆಯಿತು, ಅಷ್ಟೇ. ನಿಮಗೆ ಬೇಕಾದರೆ ಬೇರೆ ಬೇರೆ ಏನಾದರೂ ಚಾಟ್ ಮಸಾಲ ಬೇಕು ಅನ್ನೋರು ಅಂಥದ್ದೆಲ್ಲ ಮಸಾಲೆಗಳು ನಂಗೆ ತಂದು ಹಾಕಿ ಗೊತ್ತಿಲ್ಲ, ನಾನು ಮನೆಯಲ್ಲೇ ಮಾಡೋದೇ ಮಸಾಲೆ ಎಲ್ಲ. ಹಂಗಾಗಿ ಅಂಥದ್ದೆಲ್ಲ ಏನು ಹೊರಗಡೆಯಿಂದ ತರಬೇಕಂತಿಲ್ಲ, ಬರೀ ಮೆಣಸಿನ ಪುಡಿ ಹಾಕಿದ್ರೂ ಆಯಿತು. ನೀವು ಇಲ್ಲ ಅಂದರೆ ಬೇಕು ಅಂದರೆ ಬೇರೆ ಥರ ಬೇಕು ಅಂದರೆ ಕಾಳು ಮೆಣಸು ಉಪ್ಪು ಹಾಕೋಬೋದು. ನಾವು ರೆಡಿನಾ ಇದು? ಎಸ್, ಇದು ರೆಡಿ ಆಯ್ತು ಈಗ ಅಷ್ಟೇ.
ನೋಡಿ ಮಾಡೋದ ಡೈರೆಕ್ಟ್ ಇನ್ನು ಇದು ಸರ್ವ್ ಮಾಡೋಣ. ಸೂಪರ್ ಗಟ್ಪಟ್ ಅಂತ ಒಂದು ಮಿಕ್ಸ್ಚರ್ ತಯಾರು. ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಿದೆ, ಬೇಗ ತಿನ್ನುವ ಅನ್ಸುತ್ತೆ ಈಗ. ಸಾಮಣ್ಣ ನೋಡಿ, ರುಚಿಯಾದ ಖಾರ ಅವಲಕ್ಕಿ ರೆಡಿಯಾಗಿದೆ. ಖಾರ ಅವಲಕ್ಕಿ ಅಂತ ಹೇಳ್ತಾರೆ ಇದಕ್ಕೆ. ಖಾರ ಅವರೆಕಾಳು. ಅವರೆಕಾಳು. ನಾನು ಅದಕ್ಕೆ ನೀವು ಅವಲಕ್ಕಿ ಹೇಳಿ ಹೇಳಿ ನನಗೆ ಅವಲಕ್ಕಿ ಬಂತು. ಓಕೆ, ಸೊ ಖಾರ ಅವರೆಕಾಳು. ಅವರೆಕಾಳು. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿಯಾದಂಥ ಅವರೆಕಾಳು ಮಿಕ್ಸ್ಚರ್ ಸೊ ಇದು ತಯಾರಾಗಿದೆ. ಸೊ ಮಧ್ಯಾಹ್ನದಕ್ಕೂ ಊಟಕ್ಕೂ ಇದನ್ನು ಸೈಡ್ಗೆ ಹಾಕ್ಕೊಳ್ಬೋದು, ಸಂಜೆ ಟೀ ಟೈಮ್ಗೂ ತಗೊಳ್ಬೋದು ಅಂತ ಹೇಳಿದರು. ಸೊ ಸೂಪರ್ಬ್ ಆಗಿದೆ. ಸೀಸನಲ್ ಇದು ಒಂದು ಕಾಳು, ಅದನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಇದ್ಕಿದ ಅವರೆಕಾಳಿನ ಮಿಕ್ಸ್ಚರ್ ತಯಾರಿಸುವ ವಿಧಾನ. ಮೊದಲಿಗೆ ಇದ್ಕಿದ ಅವರೆಕಾಳನ್ನು ಕಾದ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ನಂತರ ಗೋಡಂಬಿ, ಶೇಂಗಾ ಬೀಜ, ಬಾದಾಮಿ, ಕೊಬ್ಬರಿ ಚೂರುಗಳನ್ನ ಒಂದಾದ ಮೇಲೊಂದು ಹಾಕಿ ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ನಂತರ ಅರಶಿನ ಹಾಗೂ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಗರಿಗರಿಯಾದ ಅವರೆಕಾಳಿನ ಮಿಕ್ಸ್ಚರ್ ಸವಿಯಲು ಸಿದ್ಧ. ಈಗ ನಾವೆಲ್ಲ ರೆಡಿ ಮಾಡಿದ್ದೀವಿ. ಮೊದಲು ನಾನು ಎಳ್ಳು ಬೆಲ್ಲ ಕೊಟ್ಟು ಶುಭಾಶಯ ಹೇಳ್ತೀನಿ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳನ್ನು ನಾವು ಹೀಗೆ ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರಿಗೂ ಎಲೆ ಅಡಿಕೆ ಹಣ್ಣು ಹಂಪಲು ಅದ್ರ ಜೊತೆಗೆ ಕಬ್ಬುನ ಇಟ್ಟು ನಾವು ಎಲ್ಲರ ಮನೆಗಳಿಗೂ ಕೊಡ್ತೀವಿ. ಹಾಗೆ ನಿಮಗೂ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮ ಟಿ ವಿಯವ್ರಿಗೂ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಇರಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಎಳ್ಳು ಬೆಲ್ಲ ರಿಟರ್ನ್ ಕೊಡಬೇಕಂತೆ. ಸೊ ಹಾಗಾಗಿ ಬರೀ ಎಳ್ಳು ಬೆಲ್ಲವನ್ನು ಮಾತ್ರ ನಾನು ನೀವೇ ತಂದಿದ್ದು. ಸೊ ನಿಮಗೆ ಸ್ವಲ್ಪ ರಿಟರ್ನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಈಗ ಹಬ್ಬದ ಪ್ರಯುಕ್ತ ತಯಾರಿಸಿದಂಥ ಈ ಒಂದು ರೆಸಿಪೀಸನ್ನು ಸವಿಯುವಂಥ ಸಮಯ. ಟೇಸ್ಟ್ ನೋಡುವ. ಫಸ್ಟ್ ಈ ಕಡುಬುವನ್ನು ನೋಡೋಣ, ಯಾಕೆಂದರೆ ಇದಂತೂ ಒಳ್ಳೆ ಸ್ಪೈಸಿ ಆಗಿರುತ್ತೆ. ಆಮೇಲೆ ಅದನ್ನು ಬೀಟ್ ಮಾಡಿಬಿಡ್ತದೆ ಅಲ್ವಾ? ಖಂಡಿತ. ನಿಮಗೆ ತಿಂದ ಮೇಲೆ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ನೀವೇ ಗೆಸ್ ಮಾಡ್ಬೇಕು. ಈಗ ಅಷ್ಟೇನೆ ತಗೊಳ್ಳಿ, ನೀವು ಸಹ ತಗೊಳ್ಳಿ. ಇದು ಚಟ್ನಿ ಒಟ್ಟಿಗೆನೇನಾ? ಹೌದು, ಚಟ್ನಿ ಒಟ್ಟಿಗೆ. ಸ್ವಲ್ಪ ಸ್ಪೈಸಿ ಮಾಡಿರ್ತೀನಿ ಅಂತ ಕಾಣುತ್ತೆ, ಗೊತ್ತಿಲ್ಲ. ನೀವು ತಿನ್ನೋರಿಗೆ ಸರಿ ಆಗುತ್ತೆ, ಸ್ಪೈಸಿ ತಿನ್ನೋರಿಗೆ. ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ತಿನ್ನುವಂಥವಳು, ಹಾಗಾಗಿ ನನಗೆ ಸರಿ ಇದೆ. ನಾನು ಹೆಚ್ಚಾಗಿ ಚಟ್ನಿ ಸ್ವಲ್ಪವೇ ತೊಗೊಂಡೆ, ಯಾಕೆಂತ ಹೇಳಿದ್ರೆ ಇದರ ಟೇಸ್ಟ್ ಗೊತ್ತಾಗಲಿ ಅಂತೇಳಿ. ಇದು ನೀವು ಚಟ್ನಿ ಇಲ್ಲದಿದ್ದರೂ ಕೂಡ ತಿನ್ಬೋದು, ಅಂದರೆ ಅರ್ಜೆಂಟಿಗೆ. ಬಟ್ ಆ ಚಟ್ನಿ ಮಾತ್ರ ಇಟ್ಸ್ ವೆರಿ ವೆರಿ ಟೇಸ್ಟಿ. ತುಂಬ ಜನ ಹೇಳೋದಂಗೆ ಕಡುಬು ಮಾಡುವಾಗಲೇ ಸಾಕಾಗ್ತದೆ, ಮತ್ತೆ ಅದಕ್ಕೆ ಚಟ್ನಿ ಬೇಕಾ, ನಾವು ಚಟ್ನಿ ಮಾಡಲಿಲ್ಲ ಅಂತಾರೆ. ಆದರೆ ನಮಗೊಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೀವಿ ಚಟ್ನಿನ. ಆ ಕಾಯಿ ಚಟ್ನಿನ ತಿನ್ನೋದು ಒಳ್ಳೇದು ನಮಗೆ, ಅದಕ್ಕೆ ಅದರಿಂದ ಸ್ವಲ್ಪ ಲೈಟಾಗಿ ಮಾಡ್ತೀವಿ ಚಟ್ನಿನ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಚಟ್ನಿ. ನೀವು ಆಗಲೇ ಹೇಳಿದಾಗೆ ಎಲ್ಲದಕ್ಕೂ ಕೂಡ ದೋಸೆ ಅಥವಾ ಚಪಾತಿ ಯಾವುದಕ್ಕೂ ಕೂಡ ತಗೊಳ್ಬೋದು. ಆ ದೊಡ್ಡ ಪತ್ರೆದು ತುಂಬ ಏನು ಘಾಟ್ ಥರ ಬರ್ತಾ ಇಲ್ಲ. ನಾನು ಅನ್ಕೊಂಡೆ ತುಂಬ ಓವರ್ ಪವರ್ ಆಗ್ಬೋದು ಅಂತೇಳಿ. ಏನೂ ಇಲ್ಲ. ಹೌದು, ತುಂಬ ಲೈಟಾಗಿ ಬ್ಯಾಲೆನ್ಸ್ಡ್ ಎಲ್ಲವೂ ಕೂಡ ಸೂಪರ್. ತುಂಬ ಚೆನ್ನಾಗಿದೆ ಮೇಡಮ್. ಮಕ್ಕಳಿಗೆಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿ, ಯಾಕೆ ಅಂತ ಹೇಳಿದ್ರೆ ಹೀಗೆ ಕೊಟ್ಟರೆ ತಿನ್ನೋದಿಲ್ಲ. ಹೌದು. ಸೊ ಬೆಸ್ಟ್. ಮತ್ತೆ ಡಬ್ಬಿಗಳಿಗೆ ಹಾಕಿ ಕಳ್ಸೋಕ್ಕೂ ಅಷ್ಟೇ, ಎಷ್ಟೊತ್ತಾದ್ರೂ ಏನೂ ಆಗಲ್ಲ, ಆ ಟೇಸ್ಟ್ನ ಹಂಗೆ ಉಳಿಸ್ಕೊಂಡಿರುತ್ತೆ ಅದು. ಇದು ನೋಡೋಣ, ತಗೊಳ್ಳಿ. ಸೌಂಡೇ ಹೇಳುತ್ತೆ ಕ್ರಿಸ್ಪಿಯಾಗಿ ಆಗಿದೆ ಅಂತ. ಹಾಗೆ ಜಗಿತಾ ಇದ್ರೆ ಪಕ್ಕದವ್ರಿಗೂ ಕೂಡ ಕೇಳಬೇಕು ಅಲ್ವಾ? ತುಂಬಾ ಚೆನ್ನಾಗಿದೆ. ನಾವು ಕದ್ದು ತಿನ್ನಂಗಿಲ್ಲ ಆ್ಯಕ್ಚುಲಿ. ಇದು ಒಂದು ನೀವು ಪ್ಲೇಟಲ್ಲಿ ಹಾಕಿಕೊಟ್ರೆ ಹಾಗೆ ತಿಂತಾ ಇದ್ರೆ ತಿನ್ನಿಸ್ತಾನೆ ಇರುತ್ತೆ. ತುಂಬ 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 ಚೆನ್ನಾಗಿದೆ ಆ್ಯಕ್ಚುಲಿ. ಈ ಒಂದು ರೆಸಿಪಿ ನನಗೆ, ಅಂದರೆ ಕಡುಬು ನಾವು ಮಾಡ್ತೀವಿ, ಬಟ್ ಈ ರೀತಿ ಅವರೆಕಾಳನ್ನು ಕಡುಬು ರೀತಿಯಲ್ಲೂ ಕೂಡ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಇದನ್ನು ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ, ಯಾಕೆಂದರೆ ನನಗೂ ಕೂಡ ಪರ್ಸ್ನಲಿ ಅವರೆಕಾಳು ಅಂದರೆ ತುಂಬ ಇಷ್ಟ. ಆಸಮ್ ಆಗಿದೆ ಮೇಡಮ್. ವೆರಿ ವೆರಿ ಟೇಸ್ಟಿ. ಹಬ್ಬದ ಪ್ರಯುಕ್ತ ಎರಡು ಕೂಡ ಸೂಪರ್ಬ್ ಆಗಿರುವಂಥ ರೆಸಿಪೀಸ್ ನಮಗೆ ಹೇಳ್ಕೊಟ್ರಿ. ಅದನ್ನು ಕೂಡ ಎಳ್ಳು ಬೆಲ್ಲವನ್ನು ಕೂಡ ಬೀರಿದ್ರಿ. ಸೊ ನಿಮಗೆ ಹಾಗೆ ಕಳಿಸೋ ಆಗಿಲ್ಲ.
ಸೊ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಲೇಬೇಕಲ್ಲ. ಸೊ ಒಳ್ಳೆ ಹಬ್ಬಕ್ಕೆ ರೆಸಿಪೀಸ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಖಂಡಿತ ಧನ್ಯವಾದಗಳು. ನನಗೂ ಒಂದು ಅವಕಾಶ ಸಿಕ್ತು ಸಂಕ್ರಾಂತಿ ದಿನ ಬಂದು, ಅದಕ್ಕಾಗಿ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದ ಸಮರ್ಪಿಸ್ತೇನೆ. ಕಾರ್ಯಕ್ರಮದ ಶುರುವಲ್ಲೇ ಹೇಳಿದಾಗೆ ಎಳ್ಳು ಬೆಲ್ಲವನ್ನು ಸವಿದು ಒಳ್ಳೆಯದನ್ನೇ ಮಾತಾಡೋಣ, ಎಲ್ಲರಿಗೂ ಕೂಡ ಒಳಿತನ್ನೇ ಮಾಡೋಣ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾನು ಮತ್ತೊಮ್ಮೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.